ಮಂಗಳೂರು ನಗರದಲ್ಲಿ ಜೀವಕ್ಕೆ ಕಂಟಕವಾಗುತ್ತಿರುವಂತಹ ಸಿಟಿ ಬಸ್ಗಳ ಆಟೋಟೋಪಗಳಿಗೆ ಕಡಿವಾಣ ಹಾಕಲು ಬಸ್ ಮಾಲಕರೊಂದಿಗೆ ಸಭೆ ನಡೆಸಿ ಮಂಗಳೂರು ನಗರ ಪೊಲೀಸ್ ಕಮಿಷನರ್ ಅನುಪಮ್ ಅಗರ್ವಾಲ್ ಖಡಕ್ ವಾರ್ನಿಂಗ್ ನೀಡಿದ್ದಾರೆ. ಮಂಗಳೂರು ನಗರದಲ್ಲಿ ಜೀವ ಕಂಟಕವಾಗುತ್ತಿರುವ ಸಿಟಿ ಬಸ್ಗಳ ಆಟೋಟೋಪಗಳಿಗೆ ಕಡಿವಾಣ ಹಾಕಲು ಬಸ್ ಮಾಲಕರೊಂದಿಗೆ ಸಭೆ ನಡೆಸಿ ಮಂಗಳೂರು ನಗರ ಪೊಲೀಸ್ ಕಮಿಷನರ್ ಅನುಪಮ್ ಅಗರ್ವಾಲ್ ಖಡಕ್ ವಾರ್ನಿಂಗ್ ನೀಡಿದರು. ಪೊಲೀಸ್ ಆಯುಕ್ತರ ಕಚೇರಿಯಲ್ಲಿ ನಡೆಸಿದ ಈ ಸಭೆಯಲ್ಲಿ ಆರ್ಟಿಒ ಅಧಿಕಾರಿ, ಮಂಗಳೂರು ನಗರ ಪಾಲಿಕೆ ಇಂಜಿನಿಯರ್, ಎನ್ಎಚ್ಒ ಅಧಿಕಾರಿ, ಸ್ಮಾರ್ಟ್ ಸಿಟಿ ಅಧಿಕಾರಿಗಳ ಉಪಸ್ಥಿತಿಯಲ್ಲಿ ಸಿಟಿ ಬಸ್ಗಳೊಂದಿಗೆ ಸಭೆ ನಡೆಸಲಾಗಿದೆ. ಬಸ್ ಮಾಲಕರೊಂದಿಗೆ ಬಹಳಷ್ಟು ಸಭೆಗಳು ನಡೆದಿದ್ದರೂ ಇದೇ ಮೊದಲ ಬಾರಿಗೆ ಕಳೆದ ಕೆಲ ದಿನಗಳಿಂದ ನಡೆದಿರುವ ಅಪಘಾತಗಳನ್ನು, ಅಡ್ಡಾದಿಡ್ಡಿ ಬಸ್ಗಳ ಸಂಚಾರ, ನಿರ್ಲಕ್ಷ್ಯದ ಚಾಲನೆಗಳ ಬಗ್ಗೆ ವಿಡಿಯೋ ಮೂಲಕ ಬಸ್ ಮಾಲಕರಿಗೆ ಮನದಟ್ಟು ಮಾಡಲಾಯಿತು. ಇತ್ತೀಚೆಗೆ ನಡೆದ ವಿವಿಧ ಭೀಕರ ಅಪಘಾತಗಳ ವಿಡಿಯೋಗಳನ್ನು ತೋರಿಸಿ ಬಸ್ ಮಾಲಕರಿಗೆ ಕಮಿಷನರ್ ಕ್ಲಾಸ್ ತೆಗೆದುಕೊಂಡರು. ಅತಿವೇಗದ ಚಾಲನೆ, ನಿರ್ಲಕ್ಷ್ಯದ ಚಾಲನೆ, ಟೈಮ್ ಕೀಪಿಂಗ್ ಹಾಗೂ ಸಂಚಾರ ನಿಯಮಗಳ ಉಲ್ಲಂಘನೆ ಬಗ್ಗೆ ಎಚ್ಚರಿಕೆ ನೀಡಿ ಬಸ್ ಟೈಮಿಂಗ್ ರೇಷನಲ್ ಮಾಡುವ ಕುರಿತು ಸಭೆಯಲ್ಲಿ ಚರ್ಚೆ ನಡೆಸಲಾಯಿತು. ನಮ್ಮವರು ಹೆಂಗೆ ಮಾಡಿದ್ರು ಬಿಕಾಸ್ ದೇ ಆರ್ ಸಫರಿಂಗ್ ಆನ್ ದ ರೋಡ್. ಗೀತಾ ಅವ್ನು ಕೆಲಸ ಮಾಡಿ ಈಗಾಗಲೇ ನೀವು ಕಳಿಸಿರ್ಬೋದು ಇಲ್ಲಿ ಸಮಸ್ಯೆ ಇದೆ, ಜಸ್ಟ್ ಗಿವ್ ದ ಇನ್ಫಾರ್ಮೇಶನ್. ಆ ಜಾಗದಲ್ಲಿ ಅದರಿಂದ ಏನಾದರೂ ಇನ್ಸಿಡೆಂಟ್ ಆಯಿತು, ಅವರು ಸೆಕ್ಷನ್ 304 ಪ್ರಕಾರ ಹೊಣೆಗಾರ ಆಗ್ತಾರೆ. ಆಸ್ ಸಿಂಪಲ್ ಆಸ್ ದಟ್. ಬೆಂಗಳೂರು ಸಿಟಿಯಲ್ಲಿ ನಾವು ಈ ರೀತಿಯನ್ನ ಇಂಜಿನಿಯರ್ಸ್ಗೆ ಹೊಣೆಗಾರ ಮಾಡಿದ್ದೀವಿ. ಬೇರೆ ಬೇರೆ ಇಂಜಿನಿಯರಿಂಗ್ ಡಿಫೆಕ್ಟ್ ಇಂದ ಏನಾದರೂ ಲೈಫ್ಗೆ ತೊಂದರೆ ಆಯಿತು, ಇವನ್ ಮೈನರ್ ಆಕ್ಸಿಡೆಂಟ್, ದೇ ಹ್ಯಾವ್ ಬೀನ್ ಮೇಡ್ ಅಕ್ಯೂಸ್ಡ್. ಬಸ್ ಮಾಲಕರು ತಮ್ಮ ಚಾಲಕ ಹಾಗೂ ನಿರ್ವಾಹಕರಿಗೆ ಸ್ಪಷ್ಟ ಎಚ್ಚರಿಕೆ ನೀಡಬೇಕು. ಇಲ್ಲವಾದಲ್ಲಿ ಚಾಲಕರ ಚಾಲನಾ ಪರವಾನಗಿ ರದ್ದು ಮಾಡಲಾಗುವುದು. ಈ ವರ್ಷ ಸುಮಾರು 90 ಮಂದಿಯ ಚಾಲನಾ ಪರವಾನಗಿಯನ್ನು ರದ್ದು ಮಾಡಲಾಗಿದೆ. ಮುಂದೆ ಪರಿಸ್ಥಿತಿ ಇದೇ ರೀತಿ ಮುಂದುವರಿದರೆ ಕಠಿಣ ಕ್ರಮ ಕೈಗೊಳ್ಳಲಾಗುವುದು. ಫುಟ್ಬೋರ್ಡ್ ಮೇಲೆ ಪ್ರಯಾಣಿಕರು ನಿಲ್ಲಲು ಅವಕಾಶ ನೀಡಬಾರದು. ಫುಟ್ಬೋರ್ಡ್ಗೆ ಬಾಗಿಲು ಹಾಕುವ ಬಗ್ಗೆ ಚಿಂತನೆ ನಡೆಸಬೇಕು. ಸಾರ್ವಜನಿಕರಲ್ಲೂ ಜಾಗೃತಿ ಮೂಡಿಸುವ ಕೆಲಸ ಆಗಬೇಕು. ಬಸ್ ಚಾಲಕರಿಗೆ ಅವಶ್ಯವಿರುವ ಕಡೆ ನಾವೇ ಹೋಮ್ ಗಾರ್ಡ್ ವ್ಯವಸ್ಥೆಯನ್ನು ಅಳವಡಿಸಲಾಗುತ್ತದೆ ಎಂದು ಪೊಲೀಸ್ ಕಮಿಷನರ್ ಹೇಳಿದರು. ಇವತ್ತು ನಮ್ಮ ಕಮಿಷನ್ ಸಾಹೇಬು ಸಭೆ ನಡೆಸಿದರು. ಅದರಲ್ಲಿ ಕೆಲವು ನಿರ್ದೇಶನಗಳನ್ನ ಕೊಟ್ಟಿದ್ದಾರೆ ನಮಗೆ, ಬಸ್ ಮಾಲಕರಿಗೆ ಮತ್ತು ಮಾಲಕರ ಸಂಘಕ್ಕೆ. ಅದರಲ್ಲಿ ನಾವು ಈ ಸಾರಿಗೆ ವ್ಯವಸ್ಥೆಯನ್ನು ಸರಿಪಡಿಸಿ ಅಪಘಾತ ಮತ್ತು ಇದರಲ್ಲಿ ರಸ್ತೆಯಲ್ಲಿ ಪ್ರಾಣಹಾನಿ, ಸ್ವತ್ತು ಹಾನಿ ಆಗದಂತೆ ಜಾಗ್ರತೆ ವಹಿಸಬೇಕು ಅಂತ ಹೇಳಿದ್ದಾರೆ. ಆ ಬಗೆಯಲ್ಲಿ ನಾವು ಪ್ರಾಮಾಣಿಕವಾಗಿ ಸ್ಪಂದಿಸ್ತೇವೆ. ಆಮೇಲೆ ಸಾರಿಗೆ ಇಲಾಖೆಯೊಂದಿಗೆ ಮತ್ತು ಜಿಲ್ಲಾಡಳಿತ ಮತ್ತು ಪೊಲೀಸ್ ಇಲಾಖೆಯೊಂದಿಗೆ ಸ್ಪಂದಿಸ್ತೇವೆ. ನಮ್ಮ ಡ್ರೈವರ್ ಕಂಡಕ್ಟರ್ಗಳಲ್ಲಿ ಯಾವುದು ನ್ಯೂನ್ಯತೆಗಳಿದೆಯೋ ಅದನ್ನು ಸರಿಪಡಿಸಲಿಕ್ಕೂ ನಾವು ಕಾರ್ಯಾಚರಣೆ ಪ್ರಾರಂಭಿಸಿದ್ದೇವೆ. ಈಗ ಇನ್ನುಳಿದಂತೆ ರ್ಯಾಷನಲೈಸ್ ಆಫ್ ಟೈಮಿಂಗ್ಸ್ ಅಂದರೆ ಒಂದು ಈಕ್ವಲ್ ಟೈಮಿಂಗ್ಸ್ ಮಾಡಿಕೊಂಡು ಈ ಸ್ಪರ್ಧೆಯನ್ನು ಕಮ್ಮಿ ಮಾಡಿಕೊಂಡು ಅಪಘಾತವನ್ನು ಕಡಿಮೆ ಮಾಡುವಲ್ಲಿ ನೀವು ಯಾವ ರೀತಿ ಸ್ಪಂದಿಸ್ತೀರಿ ಅಂತ ಕೇಳಿದರು. ಅದಕ್ಕೆ RTO ಸಾಹೇಬ್ರ ಹತ್ರ ನಾವು ಈಗ ಮನವಿಯನ್ನು ಕೊಡ್ತೇವೆ ನಮ್ಮ ಅಸೋಸಿಯೇಷನ್ನಿಂದ. ರ್ಯಾಷನಲೈಸ್ ಆಫ್ ಟೈಮಿಂಗ್ಸ್ ಅಂದರೆ ಈಕ್ವಲ್ ಟೈಮಿಂಗ್ಸ್ ಮಾಡಿಕೊಂಡು ಸಮಯವನ್ನು ಒಂದೇ ರೀತಿ ಸಮಾಂತರವಾಗಿ ಸರಿದೂಗಿಸಬೇಕು ಅಂತೇಳಿ ಆ ಬಗ್ಗೆ ಮನವಿ ಕೊಟ್ಟ ಕೂಡಲೇ ಅದಕ್ಕೆ ಎಲ್ಲ ಬಸ್ ಮಾಲಕರು ಸ್ಪಂದಿಸಿ ಆಯಾ ರೂಟಿನ ಈಕ್ವಲ್ ಟೈಮಿಂಗ್ಸ್ ಅಂದರೆ ರ್ಯಾಷನಲೈಸ್ ಆಫ್ ಟೈಮಿಂಗ್ಸ್ ಮಾಡಿಸಿಕೊಂಡು ಅಪಘಾತ ಕಡಿಮೆ ಮಾಡುವಲ್ಲಿ ನಾವು ಭಾಳಷ್ಟು ಶ್ರಮಿಸ್ತೇವೆ. ಅಲ್ಲದೆ ರಸ್ತೆ ಕಾಮಗಾರಿಯಿಂದ ಅಪಘಾತ ಸಂಭವಿಸಿದ್ದು ಹೌದಾದಲ್ಲಿ ಆ ಕಾಮಗಾರಿ ನಡೆಸುತ್ತಿರುವ ಇಂಜಿನಿಯರ್ ಮೇಲೆ ಕ್ರಮ ಕೈಗೊಳ್ಳಲಾಗುತ್ತದೆ. ಈ ಸಭೆಯಲ್ಲಿ ಚರ್ಚಿಸಲಾಗಿರುವ ವಿವಿಧ ಸಮಸ್ಯೆಗಳು ಪರಿಹಾರ ಕಾಣುವಂತಾಗಬೇಕು. ಮುಂದಿನ ತಿಂಗಳು ಮತ್ತೆ ಸಭೆ ಕರೆದು ಪರಿಶೀಲಿಸಲಾಗುವುದು. ಆದ್ದರಿಂದ ಆದಷ್ಟು ಶೀಘ್ರ ಇಂದು ನಿರ್ಣಯಿಸಿದ ವಿಚಾರ ತುರ್ತು ಕಾರ್ಯರೂಪಕ್ಕೆ ಬರುವಂತಾಗಬೇಕು ಎಂದು ಪೊಲೀಸ್ ಕಮಿಷನರ್ ಅನುಪಮ್ ಅಗರ್ವಾಲ್ ಹೇಳಿದರು.